ಪೊಲೀಸ್ ಇಲಾಖೆಯ ಗೃಹ 2025 ಯೋಜನೆಯಡಿ ಮತ್ತೆ 10,400 ಮನೆಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಲಾಗಿದ್ದು ಅದಕ್ಕೆ ಕಳೆದ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅನುದಾನ ಮೀಸಲಿಟ್ಟಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಗೃಹ 2025 ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು. ಆ ಮೂಲಕ ರಾಜ್ಯದಲ್ಲಿ 65% ಪೊಲೀಸರಿಗೆ ಮನೆಗಳನ್ನು ಒದಗಿಸಿದಂತಾಗುತ್ತದೆ ಎಂದು ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಕಾಪು ಪೊಲೀಸ್ ಠಾಣೆಯ ಸನಿಹದಲ್ಲಿ ಸುಮಾರು 3.57 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಪೊಲೀಸ್ ವಸತಿ ಗೃಹವನ್ನು ಉದ್ಘಾಟಿಸಿ ಮಾತನಾಡಿದರು. ಪೊಲೀಸ್ ಇಲಾಖೆಯ ಗೃಹ 2020 ಯೋಜನೆಯಡಿ 11,000 ಮನೆಗಳನ್ನು ನಿರ್ಮಿಸಲಾಗುತ್ತಿದ್ದು ಈ ಆರ್ಥಿಕ ವರ್ಷದೊಳಗೆ ಎಲ್ಲಾ ಮನೆಗಳನ್ನು ಹಸ್ತಾಂತರಿಸಲಾಗುವುದು. ಈ ಯೋಜನೆಯಡಿ ಇಂದು ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ 16 ಮತ್ತು ಕಾರ್ಕಳದಲ್ಲಿ 48 ಮನೆಗಳನ್ನು ನಿರ್ಮಿಸಿ ಮನೆಗಳನ್ನು ಹಸ್ತಾಂತರಿಸಲಾಗಿದೆ ಎಂದರು. ಈ ಸಂದರ್ಭ ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದೆ ಶೋಭಾ ಕರಂದ್ಲಾಜೆ, ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ಪಶ್ಚಿಮ ವಲಯ ಐಜಿಪಿ ದೇವ್ ಜ್ಯೋತಿ ರೈ, ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಕಳದಲ್ಲಿ 48 ಕ್ವಾರ್ಟರ್ಸ್ಗಳ ಉದ್ಘಾಟನೆ ಆಗಿದೆ. ಇದು ಗೃಹ 2020 ಯೋಜನೆ ಅಡಿಯಲ್ಲಾಗಿದೆ. ಸುಮಾರು 11,000 ಮನೆಗಳನ್ನು ನಾವು ಕಟ್ಟಿದ್ದೇವೆ. ಈ ಮಾರ್ಚ್ 31ಕ್ಕೆ ಗೃಹ 2020 ಮುಗಿಯುತ್ತದೆ. ಗೃಹ 2025ಗೆ ಮೊನ್ನೆ ನಮ್ಮ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾಜಿಯವರು ಚಾಲನೆ ಕೊಡ್ತಿದ್ದರು. ಮುಖ್ಯಮಂತ್ರಿಗಳು ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು. ಅದರಲ್ಲಿ ಸುಮಾರು 10,400 ಮನೆಗಳನ್ನು ಮುಂದಿನ 5 ವರ್ಷ ಕಟ್ಟುವಂಥ ಒಂದು ಯೋಜನೆ ಮಾಡಿದ್ದೇವೆ. ಈಗ ಗೃಹ 2020 ಮುಗಿದಾಗ 48% ಪೊಲೀಸರಿಗೆ ನಾವು ಕ್ವಾರ್ಟರ್ಸ್ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದು 2025 ಆದರೆ ಸುಮಾರು 65% ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಕ್ವಾರ್ಟರ್ಸ್ ಕೊಡುವಂಥ ಇದೊಂದು ಮಹತ್ವಾಕಾಂಕ್ಷೆ ಯೋಜನೆ. ಇದನ್ನು ನಾವು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಕೇರಳ ಮತ್ತು ಮಹಾರಾಷ್ಟ್ರ ವಿಶೇಷವಾಗಿ ಅಲ್ಲಿ ಆಗ್ತಿರುವಂಥದ್ದು ಮತ್ತು ಭಾಳಷ್ಟು ಸಂಬಂಧಗಳು ವ್ಯಾಪಾರ ದಿನನಿತ್ಯ ಬರೋದರಿಂದ ನಾವು ಈಗಾಗಲೇ ಉನ್ನತ ಮಟ್ಟದ ಒಂದು ಚರ್ಚೆ ಆಗಿದೆ. ಈ ಗಡಿ ಜಿಲ್ಲೆಗಳಲ್ಲಿ ಕೆಲವು ನಿರ್ಬಂಧಗಳನ್ನು ಹಾಕಬೇಕನ್ನುವಂಥ ತೀರ್ಮಾನ ಕೂಡ ಆಗಿದೆ. ಉದಾಹರಣೆಗೆ ಕೇರಳದಿಂದ ಬರೋದ್ರಲ್ಲಿ ಸುಮಾರು 15-16 ರಸ್ತೆಗಳಿದ್ದಾವೆ. ಅದರಲ್ಲಿ ಕೆಲವು ರಸ್ತೆಗಳನ್ನು ನಿರ್ಬಂಧ ಮಾಡಿ ಕೆಲವು